ಈ ಕಾಲದ ಅವಧಿ ನನಂದಿರುವಗಳು ಆದಿಮಾತಿಕ ಸಮನಾದಿತ್ಯ ಅಂಚಿರಪ್ಪ ಚಾಮುಂಡೇಶ್ವರ ರಾಪಸ್ ನಾಯಕರ ವರದಲ್ಲಿ ಅಕ್ಕಳಿಗೆ ಗ್ರಾಮಕ್ಕೆ ಬೋಡ ಪ್ರಕಾಶನ ಅಭಯದ ಗಂಟನು ಅಭಯದ ನುಡಿ ಮಾಯ ಹೊರತು ಪಾಪ ಅದೆಲ್ಲ ಆರ್ತಿ ಏರಿಬೇಕು ಅವನ್ ಏರಬೇಕು ಅದೆಲ್ಲ ಏಳಿಗೆ ಏನಿದೆ ಗಿಂಡೆಗೆ ಅನುಭವಿಸ ನೇಮಪ್ಪವೇ
మాయా మాటలు కూడా నిన్నప్పే అట్టుదే మరకాయ కొండూరు పోయా ముఖానికే వచ్చిన పుజన పడుతున్నా అల్పి పడ్డాయి మార్ని కట్టే వచ్చిన మారియమ్మ మనుపావును గుడిగా సాయి గుడిగా వచ్చిన నామాంకితో దీన్ని శనికాయ రామేశ్వరుడు వరకాయ నీలేశ్వర ముట్ట అల్పప్ప నాలవాను పడుతుందో ఈ బోళాకి నిందే ఈ గడువు ఆడుస్తానించుడు ಯಾವಕಾಲುಡು ವರ್ತನೆ ಸರ್ವಶಕ್ತಿಗಳು ಊರ್ದರ ಕುಂಗುಷ್ಟ ಹಡದರ ಬಿಡಂಗೆ ಮಾನವರಿಗೆ ಪುನರ ಸಾಧ್ಯ ಆವತ್ತು ನಂಬಿ ಸಂಸಾರ ಭಕ್ತ ಕಮಿಟಿ ಸೇರಿ ಕಡೆಗೆ ಸಿರಿಸಿಂಗಾರ ಸೇವೆ ಆಗ ಹೋಗ ಪಂಚಪರ್ವರು ಮಲ್ಪಾಂಬೈದಲ್ಲ ಸ್ವೀಕಾರ ಮತ್ತೊಂಬೈದಿನಂಚಿನ ಮಹಾಜರುಣಿಗಳು ಅವೇ ಪ್ರಕಾರ ಈ ಕಾಲದ ಸೇವೆ ನೇಮುಕಬೇಕು ಹೊರಡು ಮಲ್ಪಿ ವಿಚಾರವು ಜಟ್ಟು ಬಿದ್ದಾಡಿ ಬ್ರಹ್ಮತ್ವದ ಕೇಣಿಂಚಿ ದಿನ ಪಂಡಿಂಚಿದ ಗಲಿಗಡಿ పొరువారుడు ఉత్పన్న సేవలు అప్పుడుకి ತಂದು ಸಂತಾನವು ಕಮಿಟಿಗೆ ಗ್ರಾಮವು ಭಾಷೆಯನ್ನು ಕೊಡಿಯಲು ತಾನುಲ್ಲೇ ಪಡಿಸಿದ ಇರುವಾರುಡು ಅಧಿಕಾರವಾಯಿನ ಶಕ್ತಿ ಅದೇನ ಬಂಜನ್ನು ಬರ್ತಿದೆ ಸದ್ಭಕ್ತಿನಲ್ಲಿ ಎತ್ತಿ ಭಾಷೆಯನ್ನು ಕೊಡದು ಗ್ರಾಮವು ಪತ್ರ ಕಮಿಟಿಗೆ ಸಂತಾನವು ಭಾಷೆಯನ್ನು ಕೊಡಿ ನನ್ನ ಕಡೆ ಓಟದವಲ್ಲಿ ಕಡೆ ತುಳ್ಳಿಗೂ ಬುಗ್ಗೆನು ಕೊಟ್ಟಿನ ಮಾಯಾ ಶಕ್ತಿ ಈ ಮತ್ತು ಎಪ್ಪಾಯಿ ಯುವಕರಲ್ಲಿ ಅಪ್ಪಾಯಿ ಪಡೆಯಲಿ ಕೊಟ್ಪಾಯಿ ಮೂಜನೆ ಔಷಧನೆ ಮಲ್ಪಾಯಿ ಸುತ್ತದಕ ನಾನು ಮಲ್ಪಾಯಿ ಕಟ್ಟಾಯಿನಿ ಗೋಪಾಯಿ ಗಗ್ಗರ ಅನೇಕ ಜನರ ಬಿಷಪ್ಪು ವಿಷತ್ತಿನ ಮುಜಿಬರ್ತ ಉಡಿಬಿಡಿಮೆಯನ್ನ ಪಾದಗಳು ಬರ್ತಂದೆ ಮಾಲಿಂಗೇಶ್ವರ ವಂದನೆ ಬರ್ತಂದೆ ಹಿರಿಯರಿಗೆ ಒಡಿಕುಮಾರ ಆಧಾರವನ್ನು ಮುಗಿದಲ್ಲಿ ಹಬ್ಬಗದಾರರ ಒಲವನ್ನು ಪಡುತ್ತಂದೆ ಮೃತ್ಯುಂಜಯ ಸೋಮನಾಥೇನ ಪಾದಗಳು ಬರ್ತಂದೆ ಮಾಲಿಂಗೇಶ್ವರ ಭಾಗವತಿ ವಂದನೆ ಬರ್ತಂದೆ ನನ್ನ ವೀರಮಾರ್ಗ ಕಡೆಗೆ ಎಂದು ಮುಂದೆ ಸಾಯಲ್ಲ ಮೇಲೆ ಎಡಮೂರು ವಯಸ್ಸಿನ ಕಿತ್ತೊಂದಲ್ಲಿ ಭಾವನ್ನೇ ನಾಗಪುರ ಮೇಲೆ ಅಂದು ಬರ್ತಂದೆ ನಾಗದೇವರು ಅಂದು ಬರ್ತಂದು ಬ್ರಹ್ಮತ್ವ ಗುತ್ತು ಮಾಡುತ್ತಾನ ಬರ್ಕೆದ ಗೌರವತ್ವವನ್ನು ದುಮ್ಮುದಿ ಒಂದೇ ನನ್ನ ಪತ್ತಗೂಡಿದ ಅಪೇಕ್ಷೆ ಬಿಡ ಬತ್ತನ ಮದಿಪುರ ಉಲ್ಲಂಘನೆ ಮಲ್ಪಂದೆ ಆಕಾಶ ಬಿಡ್ಲೆ ಭೂಮಿ ಡಾವಲ್ಲೆ ಭೂಮಿ ಬಿಡ್ಲೆ ಈಗಲ್ಲ ಬಡಗಲ್ಲಡಾಲೆ ಬಡಗಲ್ಲು ಬಿಡ್ಲೆ ಮುಖಮೂರ್ತಿ ಆಲೆ ಮುಖಮೂರ್ತಿ ಬಿಡ್ಲೆ ಗ್ರಾಮದ ಮದಿಪುಡಾಲೆ ಗ್ರಾಮದ ಮದಿಪುಡ್ಲೆ ಎಂಟೆಲ್ಲ ಅಪ್ಪೆ ಮೇಲೆ